ಒಬ್ಬರ ಮುಖದಲ್ಲಿ ನಗು ತರಿಸುವುದು ಅಥವಾ ನಗು ಮೂಡಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಆ ಕಲೆ ಎಲ್ಲರಿಗೂ ಒಲಿದು ಬರುವುದಿಲ್ಲ. ನಾವು ಹಲವಾರು ಅಪ್ರತಿಮ ಹಾಸ್ಯ ಕಲಾಗಾರರನ್ನು ನೋಡಿದ್ದೇವೆ. ಕೆಲವರನ್ನು ಮೆಚ್ಚಿ ಕೂಡ ಇದ್ದೇವೆ. ಕೆಲವರಿಗೆ ಕೆಲವು ಹಾಸ್ಯ ಕಲಾಗಾರರು ಇಷ್ಟ ಆಗಿರುತ್ತಾರೆ. ಆದರೆ ಪ್ರಪಂಚದಾದ್ಯಂತ ಇರುವ ಕಲಾ ಪ್ರೇಮಿಗಳು ಇಷ್ಟಪಡುತ್ತಿದ್ದ ಒಬ್ಬ ಅಪ್ರತಿಮ ಹಾಸ್ಯ ಕಲಾಗಾರನಿದ್ದ. ತನ್ನೊಳಗೆ ನೋವು ನುಂಗಿಕೊಂಡು ಪ್ರೇಕ್ಷಕರನ್ನು ನಗಿಸುವುದರಲ್ಲಿ ನಿಪುಣನಾಗಿದ್ದವನು. ಕಪ್ಪು ಬಿಳುಪಿನ ಕಾಲದಲ್ಲಿ ನಟಿಸಿದ್ದರೂ ಇಂದಿನ ಜನಾಂಗವು ಇಷ್ಟಪಡುತ್ತಿದ್ದ ಆ ಕಲಾಗಾರ. ಅದೇ ನೀವು ಅಂದುಕೊಂಡದ್ದು ಸರಿಯಾಗಿಯೇ ಇದೆ, ಚಾರ್ಲಿ ಚಾಪ್ಲಿನ್. ನಾನು ಕೂಡ ಚಾಪ್ಲಿನ್ನ ಕಟ್ಟ ಅಭಿಮಾನಿ. ವಿಶ್ವಜನಕ್ಕೆ ಕ್ಷಣಕಾಲವಾದರೂ ನೋವು ಮರೆಸಿ ನಗೆ ಮೂಡಿಸಿದ ಆ ವ್ಯಕ್ತಿತ್ವದ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ಕಾರಣನೂ ಇದೆ. 1977ರಲ್ಲಿ ಇದೇ ಡಿಸೆಂಬರ್ 25ರಂದು ಇಹಲೋಕ ತ್ಯಜಿಸಿದರು. ವಿಶ್ವದಾದ್ಯಂತ ಕ್ರಿಸ್ಮಸ್ ಆಚರಿಸುತ್ತಿರುವ ದಿನವೂ ಹೌದು. 1889 ಏಪ್ರಿಲ್ 16ರಂದು ಜನಿಸಿದ್ದರು. ತಂದೆ ತಾಯಿ ಕಲಾಗಾರರಾಗಿದ್ದರಿಂದ ರಕ್ತಗತವಾಗಿ ಕಲೆ ಚಾರ್ಲಿಗೂ ಬಂದಿತ್ತು. ಹಾಗಂತ ಅವರ ಜೀವನ ಅಷ್ಟೇನೂ ಸುಂದರವಾಗಿರಲಿಲ್ಲ. ಬಹಳಷ್ಟು ನೋವುಗಳನ್ನು ತನ್ನ ಅಂತರಾಳದಲ್ಲಿ ಬಚ್ಚಿಟ್ಟು ತಾನೇ ಚಿತ್ರ ನಿರ್ಮಾಣ, ನಿರ್ದೇಶನ, ಕತೆ ರಚಿಸಿ ಕಪ್ಪು ಬಿಳುಪಿನ ಮೂಕ ಚಿತ್ರಗಳೊಂದಿಗೆ ಬೆಳ್ಳಿ ಪರದೆಯಲ್ಲಿ ಮಿಂಚಿದರು. ಇವರ ಪ್ರತಿ ಚಿತ್ರವು ಹಾಸ್ಯದೊಂದಿಗೆ ಒಂದು ಉತ್ತಮ ಸಂದೇಶವನ್ನು ಒಳಗೊಂಡಿರುತ್ತಿತ್ತು. ತಲೆ ಮೇಲೊಂದು ಟೋಪಿ, ಕೈಯಲ್ಲೊಂದು ದಂಡ, ದೊಗಲೆ ಪ್ಯಾಂಟು, ಬಿಗಿಯಾದ ಜಾಕೆಟ್, ಮುಖದಲ್ಲಿ ಪುಟ್ಟ ಮೀಸೆ. ಇಷ್ಟನ್ನು ತೊಟ್ಟು ತೆರೆ ಮೇಲೆ ಇವರನ್ನು ಕಂಡಾಗ ನಗದವರಿಲ್ಲ. ಮತ್ತೆ ಅಭಿನಯದಲ್ಲಿ ಇವರನ್ನ ಮೀರಿಸಿದವರು ಇನ್ನೊಬ್ಬರಿದ್ದಾರಂತ ನನಗೆ ಅನಿಸೋದಿಲ್ಲ. ಸಿಟಿ ಲೈಟ್, ಥೀಫ್ ಕ್ಯಾಚರ್, ಸ್ಟಾರ್ ವಾರ್ಡರ್, ಎ ಬ್ಯುಸಿ ಡೇ, ನೆಬರ್ಸ್ ಮ್ಯಾರಿಡ್ ಲೈಫ್, ಜೆಂಟಲ್ ಮ್ಯಾನ್ ಆಫ್ ನರ್ವ್ ಹೀಗೆ 36 ಸಿನಿಮಾದಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಹೃದಯ ಗೆದ್ದ ಆ ಧೀಮಂತ ಕಲಾಗಾರನ ಜೀವನ ಎಲ್ಲರಿಗೂ ಸ್ಫೂರ್ತಿ ಕೊಡುವಂಥದ್ದು. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.